ನಾನು ನನ್ನ ಕೆಲಸದಿಂದ 2:15ಗೆ ಹೊರಟಿದ್ದೇನೆ. ಈಗ 6 ಗಂಟೆ ಆಯಿತು. ಇಸ್ರೇಲ್ನಲ್ಲಿ ಎಲ್ಲ ರೋಡ್ ಬ್ಲಾಕ್ ಆಗಿದೆ. ನೋಡಿ, ತಾವು ನೋಡ್ತಾ ಇರ್ಬೋದು ಯಾವ ರೀತಿ ರೋಡ್ ಬ್ಲಾಕ್ ಆಗಿದೆ ಅಂತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೋಡ್ಬೋದು ಇಸ್ರೇಲ್ ಫುಲ್ಲು ಟ್ರಾಫಿಕ್ ಜಾಮ್. ಕಾರಣ ಏನಪ್ಪ ಅಂದ್ರೆ ಅಮೆರಿಕದ ಅಧ್ಯಕ್ಷ ಇಸ್ರೇಲ್ಗೆ ಆಗಮಿಸಿದ್ದಾರೆ. ಆ ಕಾರಣದಿಂದ ಫುಲ್ಲು ಜಾಮ್ ಆಗಿದೆ. ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ರೋಡ್ ಬ್ಲಾಕ್ ಆಗಿದೆ ಅಂತ ನೋಡಿ. ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ಇಸ್ರೇಲ್ನಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಗೊತ್ತಿಲ್ಲ, ಅಮೇರಿಕದ ಅಧ್ಯಕ್ಷ ಬಂದಿದ್ದಾರಂತ ಇರಬೇಕು. ಎಲ್ಲ ನಿಮಗೆ ನಾನೊಂದು ಹಾಫ್ ಆನ್ ಅವರ್ನ ಜರ್ನಿ, ಕಡಿಮೆ ಅಂದರೆ ಒಂದು 3 ಗಂಟೆ ತಗಲಿತ್ತು. ಸೊ ಆದರೂ ನಾನು ನಡ್ಕೊಂಡು ಹೋಗ್ತಿದ್ದೇನೆ. ನೀವು ನೋಡ್ಬೋದು ಫುಲ್ಲು ಜಾಮ್ ಆಗಿದೆ. ಆದರೆ ಒಂದು ಸೈಡಲ್ಲಿ ವಾಹನನೇ ಬರ್ತಿಲ್ಲ, ಯಾಕಂತ ಗೊತ್ತಿಲ್ಲ ಕಾರಣ. ಬಟ್ ಫುಲ್ಲು ರೋಡು ಬ್ಲಾಕ್ ಆಗಿದೆ. ಒಂದು ಸೈಡಲ್ಲಿ ವಾರ್ ನಡೀತಾ ಉಂಟು. ಆದರೆ ಇವತ್ತು ಟೆಲೆವಿ ಕಡೆಗೆ ಯಾವುದೇ ರಾಕೆಟ್, ಅಂದರೆ ಟೆಲೆವಿ ಪರಿಸರದಲ್ಲಿ ಯಾವುದೇ ರಾಕೆಟ್ ಬಂದಿಲ್ಲ ಇಷ್ಟ ತನಕ. ಯಾಕಂದರೆ ಅಮೇರಿಕದ ಅಧ್ಯಕ್ಷರು ಇವತ್ತು ಇಸ್ರೇಲ್ಗೆ ಬಂದಿದ್ದರು. ಸೊ ಆ ಕಾರಣಕ್ಕಾಗಿರಬೇಕು, ಯಾಕಂತ ಗೊತ್ತಿಲ್ಲ. ನೀವು ನೋಡ್ಬೋದು ಎಲ್ಲ ಬಸ್ ಎಲ್ಲ ನಿಂತಿದೆ. ಅಂದರೆ ಇಷ್ಟೊಂದು ಬ್ಲಾಕ್ ಆದದ್ದು ನಾವು ನೋಡಿಲ್ಲ. ಬ್ಲಾಕ್ ಆಗುತ್ತೆ, ಆದರೆ ಇವತ್ತು ಇಷ್ಟೊಂದು ಬ್ಲಾಕ್ ಆಗಿದೆ. ಯಾಕಂತ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ. ನೋಡಿ, ಎಲ್ಲ ಡ್ರೈವರ್ ಎಲ್ಲ ಇಳಿದಿದ್ದಾರೆ ಬಸ್ಸಿನಿಂದ, ಗಾಡಿನಿಂದ ಎಲ್ಲ. ಬಸ್ಸಿನಿಂದ ಇಳಿದಿಲ್ಲ, ಗಾಡಿನಿಂದ ಇಳಿದಿದ್ದಾರೆ. ಯಾರಿಗೂ ಯಾವುದೇ ಮಾಹಿತಿ ಇಲ್ಲ, ಕಾರಣ ಏನಂತ. ನೋಡಿ, ಇಲ್ಲಿ ವಾಹನದಿಂದ ಕೆಳಗೆ ಇಳಿದಿದ್ದಾರೆ. ಅಂದರೆ ಅಷ್ಟು ಬ್ಲಾಕ್ ಆಗಿದೆ. ಗೊತ್ತಿಲ್ಲ ಯಾಕಂತ, ನೋ ಐಡಿಯಾ. ನೋಡಿ, ಇವರೆಲ್ಲ ಇಳಿದು ನೋಡ್ತಿದ್ದಾರೆ, ಎದುರುಗಡೆ ನೋಡ್ತಿದ್ದಾರೆ, ಏನಾದರೂ ಉಂಟಾ ಎದುರುಗಡೆ ಅಂತ. ಗೊತ್ತಿಲ್ಲ ಯಾಕಂತ. ನೋಡಿ, ಗ್ರೀನ್ ಲೈಟ್ ಬೀಳ್ತಾ ಉಂಟು, ಆದರೆ ಮೂವ್ ಆಗಲ್ಲ, ಗಾಡಿನೇ ಮೂವ್ ಆಗಲ್ಲ. ಈ ಸೈಡ್ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಇದು ರಿಮೂವ್ ಆಗಲಿಕ್ಕೆ ಎಷ್ಟು ಗಂಟೆ ಬೇಕಂತ ಗೊತ್ತಿಲ್ಲ. ಅಂದರೆ ಯಾರಿಗೂ ಮಾಹಿತಿ ಇಲ್ಲ. ಎಲ್ಲ ಕೆಲಸದಿಂದ ಮನೆಗೆ ಬರುವಂಥ ಹೊತ್ತು. ಸ್ಲಿಕ್ಕ ಲಾಮ ಅರ್ಬೆ ಲಾಮ ಮಕಾರಲ್ಲ ಅಯ್ಯೋ ಬಾಯ್ದೆ. ಹಾಂ ಬೈದೆ ಕೇನ್ ಗದೋಲ್ ಬಲಗ ಮಾನ್ಯಸೆ. ನೋಡಿ, ಅವರು ಹೇಳ್ತಿದ್ದಾರೆ ಬೈಡನ್ ಅಧ್ಯಕ್ಷ, ಅಮೇರಿಕದ ಅಧ್ಯಕ್ಷ ಬಂದಿದ್ದಾರೆ. ಆ ಕಾರಣಕ್ಕಾಗಿ ರೋಡು ಬ್ಲಾಕ್ ಆಗಿದೆ ಅಂತ. ಅಂದರೆ ಮಾಹಿತಿ ಇಲ್ಲ ಯಾರಿಗೂ. ನೋಡಿ, ಎಲ್ಲ ರೋಡ್ ಬ್ಲಾಕ್ ಮಾಡಿದ್ದಾರೆ. ಗೊತ್ತಿಲ್ಲ, ಅವ್ರು ಬರೋದಾದರೆ ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ ಜೆರುಸಲೆಮ್ ಹೋಗೋದಾದರೆ. ಆದರೆ ರೋಡಿನ ಮುಖಾಂತರ ಬರ್ತಾರೆ. ಅದು ಸಹ ಈಗ ಯುದ್ಧ ನಡೆಯುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಭಾಳ ಆಶ್ಚರ್ಯ. ರೋಡಿನ ಮುಖಾಂತರ, ವಾಹನದ ಮುಖಾಂತರ ಅವರು ಹೋಗ್ತಾರೆ. ಅಂದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ರಾಕೆಟ್ ದಾಳಿ ಆಗ್ಬೋದು. ಟೆಲೆವಿ ಆಗಿರ್ಬೋದು, ಜೆರುಸಲೆಮ್ ಆಗಿರ್ಬೋದು, ಎಲ್ಲ ಕಡೆ. ಬಟ್ ಗೊತ್ತಿಲ್ಲ ಎಂಥ ಪ್ಲ್ಯಾನಿಂಗ್, ರಿಯಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಎನಿವೇ, ರೋಡ್ ಬ್ಲಾಕ್ ಆಗಿದೆ. ಜನರಿಗೆ ಕಷ್ಟ. ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ರಾಕೆಟ್ ಏನಾದರೂ ಬಂದರೆ ಏನು ಸೇಫ್ಟಿ ಇಲ್ಲ. ಗಾಡಿ ಪಬ್ಲಿಕ್ ಉಂಟು, ಇಷ್ಟೊಂದು ಪಬ್ಲಿಕ್ ಇದ್ದಾರೆ. ಏನಾದರೂ ರಾಕೆಟ್ ದಾಳಿ ಆಯಿತು, ಗೊತ್ತಿಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ. ನೋಡಿ, ಅಲ್ಲಿ ಉದ್ದ ಎಲ್ಲ ಕಡೆ ನೋಡ್ಬೋದು, ಎಲ್ಲ ಕಡೆ ವಾಹನಗಳ ಟ್ರಾಫಿಕ್ ಜಾಮ್. ಸೊ ನಾನು ಅರ್ಧದಲ್ಲಿ ಇಳಿದು ನಡ್ಕೊಂಡು ಹೋಗ್ತಿದ್ದೇನೆ ಮನೆ ಹತ್ರ. ಮೊದಲೇ ಗೊತ್ತಿದ್ದರೆ ಅದಕ್ಕಿಂತ ಮುಂಚೆನೇ ನಾನು ನಡ್ಕೊಂಡು ಹೋಗ್ತಿದ್ದೆ. ಬಟ್ ಏನು ಮಾಡೋದು,
ಅದು ನನ್ನ ಬಸ್ ಸಹ ಬೇರೆ ಕಡೆಯಿಂದ ಬಂತು. ಗೊತ್ತಿಲ್ಲ ಏನಂತ. ನೋಡಿ ಈ ಸೈಡ್ ಸಹ ನೋಡಿ ಎಲ್ಲ ರೋಡ್ ಬ್ಲಾಕ್ ಆಗಿದೆ. ತೆಲವಿ ಹತ್ರ ಅದೇ ವಾರಿನ ವಿಚಾರ ಹೇಳೋದಾದರೆ ಈಗ ಸ್ವಲ್ಪ ಕ್ವಾಯ್ಟ್ ಆಗಿದೆ. ಇವತ್ತು ಸ್ವಲ್ಪ ಕೂಲಾಗಿ ಉಂಟು ಇಸ್ರೇಲ್ನಲ್ಲಿ. ಆದರೆ ಗಡಿ ಭಾಗದಲ್ಲಿ ಗೊತ್ತಿಲ್ಲ ಯಾವ ರೀತಿ ಉಂಟಂತ. ಮತ್ತು ನಾಳೆಯಿಂದ ನೋಡಬೇಕು ಇವತ್ತು ಅಮೇರಿಕದ ಅಧ್ಯಕ್ಷ ಯಾವ ರೀತಿ ಇಸ್ರೇಲ್ನವರಲ್ಲಿ ಮಾತಾಡಿದರು ಅನ್ನುವಂಥ ಅಪ್ಡೇಟ್ ಬಂದಿದೆ ಆಲ್ರೆಡಿ. ಆದರೆ ನಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಸೊ ಎನಿವೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸತಾಗಿ ವಿಸಿಟ್ ಮಾಡ್ತಿದ್ದೀರಾ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.